ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಶ್ರೀಮಾಸ್ ಹ್ಯಾಬ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನೋಡಿ ಹೊರಗಡೆ ಇದ್ದೇನೆ, ಬಿಸಿಲಿನ ಕೆಳಗೆ ಇದ್ದೇನೆ, ಸೂರ್ಯನ ಕೆಳಗೆ ಇದ್ದೇನೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿದೆ. ನಮ್ಮ ಕರಾವಳಿ ಭಾಗದಂತೂ ಹೇಳೋದೇ ಬೇಡ. ಸೊ ಪುತ್ತೂರಲ್ಲಿ ಸಿಕ್ಕಾಪಟ್ಟೆ ಬಿಸಿಲು. ನಾನು ಹೊರಗಡೆ ಟೂ ವೀಲರಲ್ಲಿ ಅಥವಾ ನಡ್ಕೊಂಡು ಹೋಗ್ಲಿಕ್ಕಂತೂ ಆಗೋದೇ ಇಲ್ಲ ನನಗೆ, ಯಾಕಂತ ಹೇಳಿದ್ರೆ ಅಷ್ಟು ಬಿಸಿಲಿರುತ್ತೆ. ಇವಾಗ ನಮ್ಮ ಸ್ಕಿನ್ ಎಲ್ಲ ತುಂಬ ಟ್ಯಾನ್ ಆಗಿರುತ್ತೆ, ಅಷ್ಟು ಕರಂಚ್ ಹೋಗುತ್ತೆ. ಸೊ 40 ಡಿಗ್ರಿ ಪ್ಲಸ್ ಇದೆ ಇಲ್ಲಿನ ಬಿಸಿಲು. ಸೊ ಹಾಗಾಗಿ ನಾನು ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡುವ ಅಂತ ಇದ್ದೇನೆ. ಸೊ ಪುಟ್ಟ ಎಕ್ಸ್ಪೆರಿಮೆಂಟ್ ಏನಿಲ್ಲ. ಸೊ ನನಗೊಂದು ಐಡಿಯಾ ಬಂತು. ಏನಂತ ಹೇಳಿದ್ರೆ, ನಾನು ಮಧ್ಯಾಹ್ನ ಊಟಕ್ಕೆ ಹಾಫ್ ಬಾಯ್ಲ್ ಎಲ್ಲ ಪ್ರಿಫರ್ ಮಾಡ್ತೇನೆ ಕೆಲವೊಮ್ಮೆ. ಹಾಗಾಗಿ ಇವತ್ತು ನನಗೆ ಹಾಫ್ ಬಾಯ್ಲ್ ಮಾಡುವಂತ ಆಯ್ತು, ಬಟ್ ಗ್ಯಾಸ್ ಯೂಸ್ ಮಾಡಿ ಅಲ್ಲ, ಸೂರ್ಯನ ಬಿಸಿಲನ್ನ ಯೂಸ್ ಮಾಡ್ಕೊಂಡು ಮಾಡುವ ಅಂತ ಅನಿಸ್ತು. ಸೊ ಯಾವುದೇ ಗ್ಯಾಸನ್ನು ಖರ್ಚು ಮಾಡೋದು ಬೇಡ ಅಂತ ಅನಿಸ್ತು. ಹಾಗಾಗಿ ನಾನು ಕಬ್ಬಿಣದ್ದು ಕಾವಲಿಯನ್ನು ತಂದಿದ್ದೇನೆ ಹೊರಗಡೆ. ಸೊ ಇದನ್ನ ಬೆಳಗ್ಗೆ ಇಟ್ಟಿದ್ದೇನೆ. ಸೊ ಒಂದು 3 hours ಇಟ್ಟಿದ್ದೇನೆ, ಆಯ್ತಾ. ಸೊ ಇದು ಆಲ್ರೆಡಿ ಬಿಸಿ ಆಗಿದೆ. ಸೊ ಇವಾಗ ಹಾಫ್ ಬಾಯ್ಲ್ ಅನ್ನ ಮಾಡೋಣ, ನೋಡುವ ಆಗತ್ತೆ ಇಲ್ವಾ ಅಂತ. ನಾನೊಂದು ಎಕ್ಸ್ಪೆರಿಮೆಂಟ್ ಮಾಡೋದಷ್ಟೇ. ಅದಕ್ಕಿಂತ ಮೊದಲು ಎಣ್ಣೆ ಹಾಕ್ಬೇಕಲ್ವಾ. ಸ್ವಲ್ಪ ಎಣ್ಣೆನ ಹಾಕುವ. ಬಿಸಿ ಇದೆ, ಇದು ಕೂಡ ಬಿಸಿ ಇದೆ. ಯಬೋ, ನಿಮಗೆ ಅಲ್ಲಿ ಕಾಣ್ತಾ ಇರ್ಬೋದು ವೈಟ್ ಆಗೋದು ನೋಡಿ, ಆಗ್ತಾ ಇದೆ. ಸೊ ಇದಕ್ಕೆ ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೇನೆ, ಸ್ವಲ್ಪ ಅರಿಶಿನ, ಹಾಗೆ ಸ್ವಲ್ಪ ಪೆಪ್ಪರ್ ಹುಡಿ. ಸೊ ನೋಡಿ, ಹಾಫ್ ಬಾಯ್ಲ್ ರೆಡಿ ಆಗ್ತಾ ಇದೆ. ಸೊ ನೋಡಿ, ಇಲ್ಲಿ ಕಲರ್ ನೋಡಿ ಯಾವ ತರ ಇದೆ ಅಂತ. ಆಲ್ರೆಡಿ ವೈಟ್ ಎಲ್ಲ ನಾರ್ಮಲ್ ನಾವು ಗ್ಯಾಸಲ್ಲಿ ಇಡುವಾಗ ಹೇಗಾಗುತ್ತೆ ನೋಡಿ, ಅದೇ ತರ ಆಗ್ತಾ ಇದೆ. ಸೊ ಸೈಡಲ್ಲಿ ನೊರೆ ಬರ್ತಾ ಇದೆ ನೋಡಿ. ನಾನು ಇದಕ್ಕೆ ಯಾವುದೇ ಒಂದು ಮುಚ್ಚಳನ ಹಾಕ್ತಾ ಇಲ್ಲ, ಯಾಕಂತ ಹೇಳಿದ್ರೆ ಹಾಕಿದ್ರೆ ಆಗ್ಬೋದು ಕಬ್ಬಿಣದ್ದು ಏನಾದರೂ ಯೂಸ್ ಮಾಡ್ಬೋದು, ಬಟ್ ಅದಕ್ಕಿಂತ ಓಪನ್ ಇದ್ರೆ ಡೈರೆಕ್ಟ್ ಸನ್ಲೈಟ್ ಬೀಳುತ್ತೆ. ಹಾಗಾಗಿ ಸೊ ಇದು ಫೈರಲ್ಲಿ ಕುಕ್ ಮಾಡುವಂಥದ್ದಲ್ಲ, ಡೈರೆಕ್ಟ್ ಸನ್ಲೈಟನ್ನು ಯೂಸ್ ಮಾಡ್ಕೊಂಡು ಕುಕ್ ಮಾಡಿದ್ದು. ಯೂಶ್ವಲಿ ನೈಟ್ ಎಲ್ಲ ತುಂಬ ಕೋಲ್ಡ್ ವೆದರಿಗೆ ಎಲ್ಲರೂ ಇದು ಕ್ಯಾಂಪ್ ಫೈರ್ ಎಲ್ಲ ಮಾಡ್ತಾರೆ. ಸೊ ಕ್ಯಾಂಪ್ ಫೈರಲ್ಲಿ ನೋಡಿ ಎಲ್ಲ ಕುಕ್ ಮಾಡ್ತಾರೆ. ಸೊ ಅದಲ್ಲ, ಇದು ಡೈರೆಕ್ಟ್ ಮಧ್ಯಾಹ್ನದ ಗಾಢವಾದ ಬಿಸಿಲಿಗೆ ಮಾಡ್ತಿರುವಂಥದ್ದು. ಸೊ ಇದರಲ್ಲೇ ಗೊತ್ತಾಗುತ್ತೆ ನೋಡಿ. ಈಗ ಆಲ್ರೆಡಿ ಆಮ್ಲೆಟ್ ಆಗ್ತಾ ಬಂತು, ಹಾಫ್ ಬಾಯ್ಲ್ ರೆಡಿ ಆಗ್ತಾ ಬಂತು. ಇಲ್ಲಿ ನೋಡಿ ರೆಡಿ ಆಗ್ತಾ ಬಂತು, ಆ ಥರ ಇದೆ ಬಿಸಿಲು. ಸೊ ಹಾಗಾಗಿ ಇದರಲ್ಲಿ ನೀವು ಒಂದು ಅರ್ಥ ಮಾಡ್ಕೊಳ್ಬೇಕು. ಏನಂತ ಹೇಳಿದ್ರೆ, ಈ ಬಿಸಿಲಿಗೆ ನೀವು ಕರಂಚಿದ್ರೂ ಪರವಾಗಿಲ್ಲ, ಗ್ಯಾಸ್ನ ಬೆಲೆ ಜಾಸ್ತಿ ಆಗ್ತಾ ಇದೆ ದಿನೇ ದಿನೇ. ಹಾಗಾಗಿ ಗ್ಯಾಸನ್ನು ಸ್ವಲ್ಪ ಉಳಿಸ್ಲಿಕ್ಕೆ ಟ್ರೈ ಮಾಡಿ. ಬಿಸಿನೀರು ಕುದಿಸ್ಲಿಕ್ಕೆ ಆಗಿರ್ಬೋದು ಅಥವಾ ಹಾಫ್ ಬಾಯ್ಲ್ ಮಾಡಲಿಕ್ಕೆ ಇದೊಂದು ಒಳ್ಳೆ ಅಪರ್ಚುನಿಟಿ ನಿಮಗೆ, ಆಯಿತಾ. ಗ್ಯಾರಂಟಿ ನೀವು ಇದನ್ನು ಯೂಸ್ ಮಾಡ್ಬೋದು. ಬಟ್ ನನಗೆ ಬ್ಯಾಂಗ್ಳೂರ್ ಸೈಡೆಲ್ಲ ಅಷ್ಟು ಗೊತ್ತಿಲ್ಲ ಯಾವ ಥರ ಬಿಸಿಲಿರುತ್ತೆ ಅಂತ. ಅಲ್ಲಿದು ಬಿಸಿಲೆಲ್ಲ ಇದ್ರೂ ಸ್ವಲ್ಪ ಕೋಲ್ಡ್ ಇರುತ್ತೆ ವೆದರ್ ಎಲ್ಲ. ಬಟ್ ಇಲ್ಲಿ ಕರಾವಳಿ ಭಾಗದಲ್ಲಂತೂ ಹೇಳೋದೇ ಬೇಡ, ಸಿಕ್ಕಾಪಟ್ಟೆ ಬಿಸಿಲು, ಕರಂಚಿ ಹೋಗುತ್ತೆ, ಅದು ಮಾತ್ರ ಪಕ್ಕ. ಹಾಗಾಗಿ ನಾನು ಇವತ್ತೊಂದು ಚಿಕ್ಕ ಪ್ರಯತ್ನವನ್ನು ಮಾಡಿದ್ದೇನೆ. ಸೊ ನೋಡುವ, ಈಗ ಮಾತಾಡ್ತಾ ನೋಡಿ ಆಗ್ತಾ ಇದೆ. ಸೊ ಇದನ್ನು ಹಾಗೆ ಒಂದು ಅರ್ಧ ಗಂಟೆ ಬಿಟ್ಟರೆ ಇದು ಪಕ್ಕ ಸ್ವಲ್ಪ ಡ್ರೈ ಆಗ್ಬೋದು ಅಂತ ನನ್ನ ಅನಿಸಿಕೆ. ಸೊ ನೋಡುವ ಎಷ್ಟೊತ್ತಾಗತ್ತೆ ಅಷ್ಟೊತ್ತು ನೋಡ್ತೇನೆ. ನನಗಂತೂ ತುಂಬ ಶೆಕೆ ಆಗ್ತಿದೆ. ನನಗಂತೂ ಬಿಸಿಲಂದರೆ ಆಗೋದೇ ಇಲ್ಲ, ತುಂಬ ತಲೆನೋವು ಬಂದುಬಿಡುತ್ತೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿದ್ದರೆ. ಬಟ್ ಇವತ್ತೊಂದು ಎಕ್ಸ್ಪೆರಿಮೆಂಟ್ ಮಾಡಲಿಕ್ಕೋಸ್ಕರ ನಾನು ಮಾತ್ರ ಇಲ್ಲಿ ಹೊರಗಡೆ ಬಂದು ಕೂತಿದ್ದೇನೆ. ಹಾಗಾಗಿ ನನಗಿಲ್ಲಿ ನನ್ನ ಅನಿಸಿಕೆ ಏನಂತ ಹೇಳಿದ್ರೆ, ಪಕ್ಕ ಇದು ವರ್ಕ್ ಆಗುತ್ತೆ. ಗಾಢವಾದ ಬಿಸಿಲಿದೆ, ಸೊ ಹಾಗಾಗಿ ಪಕ್ಕ ವರ್ಕ್ ಆಗುತ್ತೆ. ಬಟ್ ಸ್ವಲ್ಪ ಹೊತ್ತು ಇಡಬೇಕಷ್ಟೆ. ಹಾಗಾಗಿ ಪಕ್ಕ ನೀವು ಕೂಡ ಟ್ರೈ ಮಾಡಿ ನೋಡಿ. ಸೊ ರುಚಿಯಾದಂತಹ ಹಾಫ್ ಬಾಯ್ಲನ್ನು ನೀವು ಕೂಡ ಸನ್ಲೈಟ್ ಅಂಡರ್ ಇಟ್ಟು ಸವಿಯಿರಿ. ಸೊ ನೋಡಿ, ಇಲ್ಲಿ ಆಗಿದೆ ಆಯ್ತಾ, ಹಾಫ್ ಬಾಯ್ಲ್ ಆಗಿದೆ. ಹಾಫ್ ಬಾಯ್ಲಿಗೆ ಒಳ್ಳೇದು. ಆಮ್ಲೆಟ್ ಅಂದರೆ ಈರುಳ್ಳಿ ಎಲ್ಲ ಹಾಕಿದ್ರೆ ಅಷ್ಟು ಬೇಯಲಿಕ್ಕಿಲ್ಲ. ಸೊ ಇಲ್ಲಿ ನಿಮಗೆ ಕಾಣ್ತಾ ಇರ್ಬೋದು ನೋಡಿ, ಹಾಫ್ ಬಾಯ್ಲಿಗೆ ಇದು ಪ್ರಾಪರ್ ಆಗಿದೆ. ಸೊ ಹಾಫ್ ಬಾಯ್ಲ್ ಇಷ್ಟಪಡುವವರು ಇದನ್ನು ಖಂಡಿತ ಮಾಡ್ಬೋದು, ಅಥವಾ ನೀರು ಬಿಸಿ ಮಾಡ್ಬೋದು. ಸೊ ಗ್ಯಾಸನ್ನು ಲಿಮಿಟೆಡ್ ಆಗಿ ಖರ್ಚು ಮಾಡಬೇಕು ಅಂತ ಇದ್ದರೆ ಇದೇ ಥರ ಮಾಡಿ, ಆಯಿತಾ. ಸೊ ಹಾಫ್ ಬಾಯ್ಲ್ ರೆಡಿ ಆಗಿದೆ ನೋಡಿ, ಹಾಫ್ ಬಾಯ್ಲ್ ಆಗಿದೆ. ಸೊ ಇದು ಹಾಫ್ ಬಾಯ್ಲಿಗೆ ಓಕೆ ಅಂತ ಹೇಳ್ಬೋದು. ಸೊ ನನ್ನ ಎಕ್ಸ್ಪೆರಿಮೆಂಟ್ ಇವತ್ತಿಂದು
ಸಕ್ಸಸ್ ಆಗಿದೆ. ಸೊ ನೀವು ಕೂಡ ಟ್ರೈ ಮಾಡಿ ನೋಡಿ ಹೇಗಾಗಿದೆ ಅಂತ, ಹಾಗೆ ಕಮೆಂಟ್ ಮಾಡಿ ತಿಳಿಸಿ, ಸ್ಪೆಷಲಿ ಮಂಗಳೂರಿನವರು. ಸೊ ಇವತ್ತಿನ ನನ್ನ ಈ ವಿಡಿಯೋ, ಈ ಎಕ್ಸ್ಪೆರಿಮೆಂಟಲ್ ವಿಡಿಯೋ ನಿಮ್ಗೆ ಇಷ್ಟ ಆದಲ್ಲಿ ದಯಮಾಡಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಮುಂದಿನ ನೋಟಿಫಿಕೇಷನ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಥ್ಯಾಂಕ್ ಯು.